ಕೊರೋನಾ ಸಂಕಟ, ಲಾಕ್ಡೌನ್ ನಿರ್ಬಂಧದ ಕಾರಣಗಳಿಂದಾಗಿ ಬಸವಳಿದು ಹೋಗಿದ್ದ ರಂಗಭೂಮಿಯ ಚಟುವಟಿಕೆಗಳಿಗೆ ಮತ್ತೆ ಚಾಲನೆ ದೊರಕಿದೆ. ತುಳು ರಂಗಭೂಮಿಯಲ್ಲಿ ಕಾಪು ತರಂಗ ಕಲಾವಿದರ ನೂತನ ನಾಟಕ ಅಧ್ಯಕ್ಷರ ಹೊಸ ಸಂಚಲನ ಮೂಡಿಸಿದೆ. ಕಾಪು ಲೀಲಾಧರ ಶೆಟ್ಟಿ ಸಾರಥಿದ ರಂಗತರಂಗ ಕಲಾವಿದರ ನೂತನ ಕಲಾ ಕಾಣಿಕೆ ಅಧ್ಯಕ್ಷರ ಪ್ರಥಮ ಪ್ರದರ್ಶನದಲ್ಲೇ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಸೂಪರ್ ಹಿಟ್ ನಾಟಕವಾಗಿ ಮೂಡಿಬಂದಿದೆ. ತೆಲಿಕೆದ ಬುಳ್ಳಿ ಪ್ರಸನ್ನ ಶೆಟ್ಟಿ ಬೈಲೂರು ರಚಿಸಿ, ಶರತ್ ಉಚ್ಚಿಲ ನಿರ್ದೇಶಿಸಿ ತಂಡದ ಪ್ರಬುದ್ಧ ಕಲಾವಿದರಾದ ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು, ಮಾರ್ವಿನ್ ಶಿರುವ, ಸುಜಿತ್ ಶೆಟ್ಟಿ, ರಾಜೇಶ್ ಅಳಪೆ, ಶಿವಪ್ರಕಾಶ್ ಪೂಂಜಾ ಸಹಿತ ಎಲ್ಲರ ಮನೋಜ್ಞ ಅಭಿನಯ ಜನರ ಮನಸೂರೆಗೊಂಡಿದೆ.